ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಂಗಳೂರು ಮಹಾನಗರ ಬಹುತೇಕ ಜಲಾವೃತಗೊಂಡಿದೆ. ನಗರದ ತಗ್ಗು ಪ್ರದೇಶದ ಅನೇಕ ಕಡೆಗಳಲ್ಲಿ ರಸ್ತೆಗಳು ಮಳೆ ನೀರಿನಿಂದ ತುಂಬಿಕೊಂಡಿದ್ದು, ಲಘು ವಾಹನಗಳು ನೀರಿನಲ್ಲಿ ಸಿಲುಕಿಕೊಂಡಿವೆ. ಅಂಡರ್ಪಾಸ್ ರಸ್ತೆಗಳಲ್ಲಿ ಹಲವಾರು ವಾಹನಗಳು ನೀರಿನಲ್ಲಿ ಸಿಲುಕಿಕೊಂಡಿದ್ದು, ಘನ ವಾಹನಗಳು ಕೂಡ ಸಂಚರಿಸಲು ಪರದಾಡಿವೆ. ಇದೇ ವೇಳೆ ನೀರಿನ ನಡುವಿನಲ್ಲಿ ಗಣಪತಿ ಪ್ರತ್ಯಕ್ಷನಾಗಿ ನಡೆದುಕೊಂಡು ಹೋಗುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕುವ ಗಣಪತಿ ನಗರದ ಅವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಹಾಗಂತ ಇಲ್ಲಿ ಗಣಪತಿಯಾಗಿ ಕಾಣಿಸಿಕೊಂಡಾತ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿದ್ದು, ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ಪ್ರತಿಭಟಿಸಿದ್ದಾನೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡದೆ ಅಸಮರ್ಪಕ ಕಾಮಗಾರಿಗಳಿಂದ ನಗರದಲ್ಲಿ ಈ ರೀತಿ ಅವ್ಯವಸ್ಥೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಇಂತಹ ನೀರಿನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾರಾದರೂ ಬಿದ್ದು ಸಾಯಬಾರ್ದ ಅಂತ ಹಿಡಿ ಶಾಪ ಹಾಕಿದ್ದಾನೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪುನೀತ್ ರಾಜ್ಕುಮಾರ್ ಕರ್ಕಳ ಬದ್ಲಿ ಇವ್ರ ಮನೆ ಹಾಳಾಗೋರು ಇಂಜಿನಿಯರ್ಗಳ, ಈ ಶಾಸಕರ, ಈ MLAಗಳ, ಈ ನಗರ ಪಾಲಿಕೆಯವ್ರನ್ನ ಕರ್ಕೊಬಿಡಪ್ಪ ಆದಷ್ಟು ಬೇಗ. ಒಂದು 10 ಜನ ನಗರ ಪಾಲಿಕೆ ಸದಸ್ಯರನ್ನ ತಕೋ, ಒಂದು 50 ಜನ MLAಗಳನ್ನ ತಕೋ, ಒಂದು 10 ಜನ MP ಗಳನ್ನ ಆದಷ್ಟು ಬೇಗ ತಗೋಬಿಡಪ್ಪ, ಬಲಿ ತಗಪ್ಪ ಅವ್ರನ್ನ. ಜನಗಳು ಅಯ್ಯೋ ಅನಿಸ್ತಾರೆ, ಇವ್ರ ಮನೆ ಹಾಳಾಗ, ಇವ್ರ ಮನೆ ಕೊಟ್ಟೋಗ, ನಿಮ್ಮ ಮನೆ ದೀಪ ತುಂಬಾಗ ನಿಮ್ಗೆ ಯಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಕುಕ್ಕಾಬಾರ್ದ, ಹೊಟ್ಟೆಯ ನೋವು ಬಂದು ನರಳಾಡಿ ಸಾಯ